ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ರೀತಿಯ ಹವ್ಯಾಸವಿರುತ್ತೆ. ಕೆಲವರು ನಾಣ್ಯವನ್ನ ಸಂಗ್ರಹ ಮಾಡಿದರೆ, ಇನ್ನು ಕೆಲವರು ಸ್ಟ್ಯಾಂಪ್ ಅನ್ನ ಸಂಗ್ರಹ ಮಾಡ್ತಾರೆ. ಕೆಲವರು ಚಿತ್ರಕಲಾವಿದರಾದ್ರೆ, ಇನ್ನು ಕೆಲವರು ಬೇರೆ ಬೇರೆ ದೇಶದ ಕರೆನ್ಸಿಗಳನ್ನ ಸಂಗ್ರಹಿಸಿ ಇಟ್ಟವರು ಇದ್ದಾರೆ. ಆದರೆ ಮಂಗಳೂರಿನ ಸೂಟರ್ಪೇಟೆಯ ನಿವಾಸಿ ಸದ್ಯ ಪಾಂಡೇಶ್ವರ NCC ಡಿಫೆನ್ಸ್ ಕ್ಯಾಂಟೀನ್ನಲ್ಲಿ ಕ್ಯಾಚರ್ ಆಗಿರುವಂತಹ ಶ್ಯಾಮ್ ನಂಬ್ಯಾರ್ ಹವ್ಯಾಸವೇ ವಿಶಿಷ್ಟ, ವಿಭಿನ್ನವಾಗಿರುವಂಥದ್ದು. ಕಳೆದ 30 ವರ್ಷಗಳಿಂದ ಇವರು ಇಂತಹ ಅಪರೂಪದ ಫ್ಯಾನ್ಸಿ ಸಂಖ್ಯೆಯ ನೋಟುಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ಮಾಡಿದ್ದಾರೆ. ನಿಮ್ಮ ಹುಟ್ಟಿದ ದಿನಾಂಕ, ಮದುವೆ ದಿನಾಂಕ, ಗೃಹ ಪ್ರವೇಶ ಸೇರಿದಂತೆ ಯಾವುದೇ ಬಗೆಯ ದಿನಾಂಕಗಳನ್ನು ಹೇಳಿದ್ರು ಇವರು ಅದೇ ಸಂಖ್ಯೆಯ ನೋಟುಗಳನ್ನು ಸಂಗ್ರಹಿಸಿ ಕೊಡ್ತಾರೆ. ಈಗಾಗಲೇ ಹಲವು ಮಂದಿ ಇವರಿಂದ ಇಂತಹ ನೋಟುಗಳನ್ನು ಪಡೆದುಕೊಂಡು ಖುಷಿಯನ್ನು ಅನುಭವಿಸಿದವರು ಇದ್ದಾರೆ. ಆದರೆ ಪ್ರಸ್ತುತ ಡಿಜಿಟಲೀಕರಣಗೊಂಡಂತಹ ಯುಗದಲ್ಲಿ ನೋಟುಗಳ ಸಂಗ್ರಹಕ್ಕೆ ಕೊರತೆ ಉಂಟಾಗಿದೆ ಎನ್ನುವಂತಹ ನೋವು ಇವರನ್ನ ಕಾಡ್ತಾ ಇದೆ. ನೋಟುಗಳ ಸಂಗ್ರಹ ಕಡಿಮೆಯಾಗಿದೆ ಅಂತ ಹೇಳ್ತಾರೆ. ತಮ್ಮ ಕೆಲಸಗಳ ಜಂಜಾಟಗಳ ನಡುವೆ ಈ ರೀತಿಯ ನೋಟುಗಳ ಸಂಗ್ರಹ ತಮಗೆ ಖುಷಿ ಕೊಡುತ್ತದೆ ಎನ್ನುತ್ತಾರೆ ಶ್ಯಾಮ್ ನಂಬ್ಯಾರ್. ಅಂದರೆ ನನಗೆ ಮೊದಲಿಗೆ ನೋಟ್ ಲೆಕ್ಕ ಮಾಡುವಾಗ ಒಂದು ನಂಬರ್ ನೋಡಿ ಏನೋ ಯಾವ ಒಂದು ನಂಬರ್ ಸಿಕ್ಕಿತ್ತು, ಒಂದು ಒಳ್ಳೆ ನಂಬರ್ ಕಂಡಿತ್ತು. ಮತ್ತು ಅದರ ನಂತರ ನಂಬರನ್ನು ಹೆಚ್ಚು ಫಾಲೋ ಅಪ್ ಮಾಡಲಿಕ್ಕೆ ಶುರು ಮಾಡಿದೆ. ನೋಟ್ ಲೆಕ್ಕ ಮಾಡುವಾಗ ಒಮ್ಮೆ ಕೌಂಟ್ ಮಾಡ್ತೇನೆ, ಪುನಃ ರೀಕೌಂಟ್ ಮಾಡುವಾಗ ನಂಬರ್ ನೋಡಿ ಕೌಂಟ್ ಮಾಡ್ತೇನೆ. ಆಗ ಅದರಲ್ಲಿ ವೆರೈಟಿ ನಂಬರ್ ಸಿಕ್ಕಿದರೆ ಬರ್ತ್ಡೇ ಮತ್ತು ನನಗೆ ಒಳ್ಳೆ ಕ್ಲೋಸ್ ಇದ್ದವರ ಬರ್ತ್ಡೇ ಡೇಟ್ ಗೊತ್ತಿದ್ದು, ಹಾಗೆ ಒಂದು 2-3 ಜನಕ್ಕೆ ಅವರ ಡೇಟ್ ಆಫ್ ಬರ್ತ್ ಕನೆಕ್ಟಾಗಿ ನನಗೆ ಸಿಕ್ಕಿ ಕೊಟ್ಟಿದ್ದೇನೆ. ಮತ್ತು ನಂದು ಡೇಟ್ ಆಫ್ ಬರ್ತ್ ಸಿಕ್ಕಿದೆ, 100ಅಲ್ಲಿ ಸಿಕ್ಕಿದೆ, ಮತ್ತು 500ಅಲ್ಲಿ ಉಂಟು, 2000ಅಲ್ಲಿ ನಂದು ಇಯರ್ ಸಿಕ್ಕಿದೆ. ಅದನ್ನು ಮಕ್ಕಳದೆಲ್ಲ ನನಗೆ ಸಿಕ್ಕಲಿಲ್ಲ. ಅದು ಇಷ್ಟು 35 ವರ್ಷದಿಂದ ನಾನು ಅದನ್ನು ನೋಡ್ತಾ ಇದ್ದೇನೆ. ನೋಟನ್ನು ಒಂದು ಫ್ಯಾನ್ಸಿಯಾಗಿ ಕಾಣುವಂಥ ನಂಬರು, ಈಗ ಎಕ್ಸಾಂಪಲ್ 786 ಅದೆಲ್ಲ ಫೇಮಸ್ ಅಂಥ ನಂಬರು. ಮತ್ತು ನನ್ನ ಪೋಸ್ಟ್ ಆಫೀಸ್ ನನ್ನ ಪಿನ್ ಕೋಡ್ ನಂಬರು ನಂತರ ಇದೆ ಕಲೆಕ್ಷನ್, ಅದು ನನಗೆ ಸಿಕ್ಕಿದೆ. ಅಂದರೆ ಈಗ ಕ್ಯಾಶರಾಗಿ ಲೆಕ್ಕ ಮಾಡುವಾಗ ನಾನು ನಂಬರ್ ನೋಡಿ ಲೆಕ್ಕ ಮಾಡಿ, ಆದರೆ ಈಗ ಕ್ಯಾಶ್ ಇಲ್ಲ, ಎಲ್ಲ ಡಿಜಿಟಲ್ ಆಗಿದೆ. ಹಾಗೆ ಈಗ ಕ್ಯಾಶ್ ಈಗ 1-2 ವರ್ಷ ಕಳೀತು ನಮ್ಮದು, ಕ್ಯಾಶ್ ಇಲ್ಲ, ಕಾರ್ಡ್ ಮಾತ್ರ. ಹಾಗೆ ಕ್ಯಾಶ್ ಬರೋದಿಲ್ಲ ಈಗ. ಆದರೂ ಹೊರಗೆ ಎಲ್ಲಿ ಸಿಕ್ಕಿದ್ರು ನಾನು ಫಸ್ಟ್ ನೋಡೋದು ನಂಬರನ್ನು.